ಎಲ್ಲಿಯಾದ್ರೂ ಗ್ರಾಚಾರಕ್ಕೆ ನಿಮ್ಮ ವಿಡಿಯೋ ಡೀಪ್ ಫೇಕ್ ಯಾರಾದ್ರೂ ಮಾಡಿದ್ರೆ ಒಂದು ಕಂಪ್ಲೇಂಟ್ ಅನ್ನು ಫೈಲ್ ಮಾಡಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ, ಅಂದ್ರೆ ಧೈರ್ಯ ಇರುವುದಿಲ್ಲ. ಆನ್ಲೈನ್ ಅಲ್ಲೇ ನೀವು ಕಂಪ್ಲೇಂಟ್ ಅನ್ನು ಕೊಡಬಹುದು. ನನ್ನ ರಿಕ್ವೆಸ್ಟ್ ಎಲ್ಲರಿಗೆ ಏನಂದ್ರೆ ಇವತ್ತೇ ಈ ನಂಬರ್ ಅನ್ನು ಸೇವ್ ಮಾಡಿ, ಇಲ್ಲಿಂದ ಕುತ್ಕೊಂಡು ಕಂಪ್ಲೇಂಟ್ FIR ಲಾಂಚ್ ಮಾಡಬಹುದು. ಎಂತ ಬ್ಯೂಟಿಫುಲ್ ವೆಬ್ಸೈಟ್ ಅಂದ್ರೆ ಇದು. ಎಲ್ಲಿಯಾದ್ರೂ ನಿಮ್ಮ ಅಶ್ಲೀಲ ಚಿತ್ರ ಯಾರಾದ್ರೂ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನೀವು ಆ ಸೈಟ್ ಅಲ್ಲಿ ಇದನ್ನು ಕೊಟ್ರೆ, ಆ ಫೋಟೋವನ್ನು ಫೇಸ್ಬುಕ್ ಮತ್ತೆ ಎಲ್ಲ ಟಾಪ್ ಯಾವ್ದೆಲ್ಲ ವೆಬ್ಸೈಟ್ ಗಳಿವೆ ನೋಡಿ, ಎಲ್ಲ ಸೈಟ್ ಗಳಿಂದ ಅವರು ರಿಮೂವ್ ಮಾಡ್ತಾರೆ. ಸೊ ನಾನು ಒಂದು ಪಾಯಿಂಟ್ ವೀಕ್ಷಕರಿಗೆ ಹೇಳಿಕ್ ಬಯಸ್ತೇನೆ, ಏನಂದ್ರೆ ಎಲ್ಲಿಯಾದ್ರೂ ಗ್ರಾಚಾರಕ್ಕೆ ನಿಮ್ಮ ವಿಡಿಯೋ ಡೀಪ್ ಫೇಕ್ ಯಾರಾದ್ರೂ ಮಾಡಿದ್ರೆ ಆ ವಿಡಿಯೋದು ಡಾಕ್ಯುಮೆಂಟ್ ಮಾಡ್ಬೇಕು. ನೀವು ಅದರದ್ದೊಂದು ಕಾಪಿ ಸೇವ್ ಮಾಡಬೇಕು. ಮತ್ತೆ ಯಾವ ವೆಬ್ಸೈಟ್ ಅಲ್ಲಿ ಅದನ್ನು ಹೋಸ್ಟ್ ಮಾಡಿದ್ದಾರೆ ಅಂದ್ರೆ ಅಪ್ಲೋಡ್ ಮಾಡಿದ್ದಾರೆ ಅದರ ಲಿಂಕ್ ಅನ್ನು ನೀವು ಕಾಪಿ ಮಾಡಬೇಕು. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಡಾಕ್ಯುಮೆಂಟ್ ಕರೆಕ್ಟ್. ಯಾಕೆಂದ್ರೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಅದರೊಂದು ಸ್ಕ್ರೀನ್ ಶಾಟ್ ತೆಗೆದು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ನಾಟ್ ಲೈಕ್ ದಟ್. ಆ ವಿಡಿಯೋ ಇರ್ಬೇಕು ನಿಮ್ಮ ಹತ್ರ. ಅದರ ಜೊತೆಲಿ ಅದು ಎಲ್ಲಿ, ಯಾವ ಫೇಸ್ಬುಕ್ ಅಥವಾ ಇನ್ಸ್ಟಾ ಇರ್ಬೋದು, ಎಲ್ಲೂ ಅದನ್ನು ಎಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ಬಂದ್ರೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ವಿಡಿಯೋ ಮಾತ್ರ ಇರುತ್ತೆ ನಿಮ್ಮ ಹತ್ರ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್, ತಾವು ಏನ್ ಮಾಡ್ಬೇಕಂದ್ರೆ ನೀವು ಒಂದು ಕಂಪ್ಲೇಂಟ್ ಅನ್ನು ಫೈಲ್ ಮಾಡಬೇಕು. ಕಂಪ್ಲೇಂಟ್ ಫೈಲ್ ಮಾಡ್ಲಿಕ್ಕೆ ಈಗ ತುಂಬಾ ಜನರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ, ಅಂದ್ರೆ ಧೈರ್ಯ ಇರುವುದಿಲ್ಲ. ನಾನು ಹೇಗೆ ಹೋಗುದು, ಏನಂತ ಎಣಿಸ್ತಾರೆ ನನ್ನ ಬಗ್ಗೆ, ಆತರ. ಅದಕ್ಕೀಗ ಆನ್ಲೈನ್ ಅಲ್ಲೇ ನೀವು ಕಂಪ್ಲೇಂಟ್ ಅನ್ನು ಕೊಡ್ಬೋದು. 1930 ನಂಬರಿಗೆ ಕಾಲ್ ಮಾಡಿ ನೀವು ಡೈರೆಕ್ಟ್ ಆನ್ಲೈನ್ ಕಂಪ್ಲೇಂಟ್ ಕೊಡ್ಬೋದು. ಸ್ಟೇಷನ್ಗೆ ಹೋಗ್ಬೇಕಂತಿಲ್ಲ. 1930. ಹೌದು. ನನ್ನ ರಿಕ್ವೆಸ್ಟ್ ಎಲ್ಲರಿಗೆ ಏನಂದ್ರೆ ಇವತ್ತೇ ಈ ನಂಬರ್ ಅನ್ನು ಸೇವ್ ಮಾಡಿ. ಸೈಬರ್ ಕ್ರೈಮ್, ಅನಂತ್ ಪ್ರಭು ಸೈಬರ್ ಕ್ರೈಮ್ ಅಲ್ಲ ಇದು, ಜಸ್ಟ್ ಸೈಬರ್ ಕ್ರೈಮ್ ಅಂತ ಸೇವ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಇವತ್ತೇ ಸೇವ್ ಮಾಡಿಬಿಡಿ. 1930 ಅಂದ್ರೆ ಸೈಬರ್ ಕ್ರೈಮ್ ಸ್ಟೇಷನ್ಗೆ, ಪೊಲೀಸ್ ಸ್ಟೇಷನ್ಗೆ ಹೋಗದೆ ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್. ನೀವು ಇಲ್ಲಿಂದ ಕುತ್ಕೊಂಡು ಕಂಪ್ಲೇಂಟ್ FIR ಲಾಂಚ್ ಮಾಡಬಹುದು. ಆಯ್ತಾ? ಸೊ 1930 ಕಾಲ್ ಮಾಡಿ. ಬಟ್ ಏನಾಗ್ತಾ ಇದೆ, ನಾನು ನೋಡಿದ್ದೇನೆ ತುಂಬಾ ಜನರು ಕಾಲ್ ಮಾಡಿ ಹೇಳ್ತಾರೆ, ಸರ್ ಈ 1930 ಮಾಡಿದ್ರೆ ಯಾವಾಗ ನೋಡಿದ್ರು ಎಂಗೇಜ್ ಸರ್ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಕಾಲ್ಸ್ಗಳು ಬರ್ತಾ ಇವೆ, ಕಾಲ್ ಸೆಂಟರ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ ತಾವು ಏನ್ ಮಾಡ್ಬೋದು ಅಂದ್ರೆ cybercrime.gov.in ಅಂದ್ರೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದು cybercrime.gov.in ಹೋಗಿ ಅಲ್ಲೇ ನೀವು ಇದನ್ನು ಆನ್ಲೈನ್ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಬಹುದು. ಮತ್ತೆ ಒಂದು ಒಳ್ಳೆ ಲಾಯರ್ ಅನ್ನು ನೀವು ಇದು ಅಪಾಯಿಂಟ್ ಮಾಡಿ ಯು ಕ್ಯಾನ್ ಟೇಕ್ ದ ನೆಸೆಸರಿ ಆಕ್ಷನ್. ಒಂದು ಗೂಗಲ್ಗೆ ಹೋಗಿ ಟೇಕ್ ಡೌನ್ ಅಂತ ಬರೀರಿ ನೀವು ಅಷ್ಟೇ. ಟೇಕ್ ಇಟ್ ಡೌನ್ ಅಂತ ಬರೀರಿ ಗೂಗಲ್ಗೆ ಹೋಗಿ. ಟೇಕ್ ಇಟ್ ಡೌನ್ ಅಂತ ನೀವು ಬರೆದ್ರೆ takeitdown.ncmec.org ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಎಂತ ಬ್ಯೂಟಿಫುಲ್ ವೆಬ್ಸೈಟ್ ಅಂದ್ರೆ ಇದು. ಎಲ್ಲಿಯಾದ್ರೂ ನಿಮ್ಮ ಅಶ್ಲೀಲ ಚಿತ್ರ ಯಾರಾದ್ರೂ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನೀವು ಆ ಸೈಟ್ ಅಲ್ಲಿ ಇದನ್ನು ಕೊಟ್ರೆ, ಆ ಫೋಟೋವನ್ನು ಫೇಸ್ಬುಕ್ ಮತ್ತೆ ಎಲ್ಲ ಟಾಪ್ ಯಾವ್ದೆಲ್ಲ ವೆಬ್ಸೈಟ್ ಗಳಿವೆ ನೋಡಿ, ಎಲ್ಲ ಸೈಟ್ ಗಳಿಂದ ಅವರು ರಿಮೂವ್ ಮಾಡ್ತಾರೆ. ಈ ರೀತಿ ಆಗುತ್ತೆ. ಎಸ್ ಅವ್ರು ರಿಮೂವ್ ಮಾಡ್ತಾರೆ. ಇಡೀ ಇಂಟರ್ನೆಟ್ ಇಂದ ರಿಮೂವ್ ಅಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಯಾವ್ದೆಲ್ಲ ಸೈಟ್ಸ್ ಗಳಿವೆ, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಗೂಗಲ್ ಅಲ್ಲಿ ಕೆಲವು ಕಡೆ ಯಾವ್ದೆಲ್ಲ ವೆಬ್ಸೈಟ್ ಗಳಲ್ಲೆಲ್ಲ ಇದು ಅಪ್ಲೋಡ್ ಆಗಿದೆ ನೋಡಿ, ಅಲ್ಲಿಂದ ಅವರು ಟೇಕ್ ಡೌನ್ ಮಾಡ್ತಾರೆ. ಇದಕ್ಕೆ ಟೇಕ್ ಇಟ್ ಡೌನ್ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫೀಚರ್ ಇದೆ ಸರ್. ಟೇಕ್ ಇಟ್ ಡೌನ್. ಎಕ್ಸಾಕ್ಟ್ಲಿ ಟೇಕ್ ಇಟ್ ಡೌನ್. ಸ್ವಲ್ಪ ಅಗೇನ್ ಸ್ಟಾರ್ಟ್ ಮಾಡಿ ಫ್ರಮ್ ದ ಸ್ಟಾರ್ಟ್. ಓಕೆ, ಹೌದು. ಟೇಕ್ ಇಟ್ ಡೌನ್ ಅಂತ ಹೇಳಿ ಅಂದ್ರೆ ಇದನ್ನ ನಾವು ಟೇಕ್ ಇಟ್ ಡೌನ್ ಅಂತ ಬಂದಾಗ ಈ ರೀತಿ ಒಂದು ನೋಡಿ ಅಲ್ಲಿ ಬರ್ದಿದ್ದಾರೆ, ಹ್ಯಾವಿಂಗ್ ನ್ಯೂಡ್ಸ್ ಆನ್ಲೈನ್ ಇಸ್ ಸ್ಕೇರಿ ಅಂತ ಬರ್ದಿದ್ದಾರೆ ನೋಡಿ ಅವರು, ಅಲ್ವಾ? ಬಟ್ ದೇರ್ ಇಸ್ ಅ ಹೋಪ್ ಟು ಗೆಟ್ ಇಟ್ ಟೇಕನ್ ಡೌನ್. ಸೊ ಆ ವೆಬ್ಸೈಟ್ ಗೆ ತಾವು ಹೋದ್ರೆ ಟೇಕ್ ಇಟ್ ಡೌನ್ ಅಂತ ನೀವು ಗೂಗಲ್ ಅಲ್ಲಿ ಬರೆದ್ರೆ ಸಾಕು. ಅಥವಾ ನಿಮಗೆ ಎಕ್ಸಾಕ್ಟ್ ಡೊಮೇನ್ ಬೇಕಾದ್ರೆ takeitdown.ncmec.org ಗೆ ಹೋದ್ರೆ ಆಯ್ತು, ನಿಮ್ಗೆ ಇದು ಸಿಗುತ್ತೆ. ಗೆಟ್ ಸ್ಟಾರ್ಟೆಡ್ ಅಂತ ಬಂದಾಗ ನಮಗೆ ಅದನ್ನು ಎಲ್ಲಿ ನಿಮ್ಮ ಫೋಟೋ ಬಂದಿದೆ ಆ ಲಿಂಕ್ ಅನ್ನು, ಅದೇ ನಾನು ಹೇಳಿದ್ದು ಡಾಕ್ಯುಮೆಂಟ್ ಪ್ರಿಸರ್ವೇಷನ್ ಅಂತ, ಆ ಲಿಂಕ್ ಅಲ್ಲಿ ಹಾಕಿ ಯಾವ ವಿಡಿಯೋ ಇದೆ ಅಥವಾ ಯಾವ ಫೋಟೋ ಇದೆ. ನಾನು ಆಲ್ರೆಡಿ ಹೇಳಿದ್ದೇನೆ, ಡೀಪ್ ಫೇಕ್ ಅಂದ್ರೆ ವಿಡಿಯೋ ಮಾತ್ರ ಅಲ್ಲ. ತುಂಬಾ ಜನ ಎಣಿಸ್ತಾರೆ ವಿಡಿಯೋ ಮಾತ್ರ ಅಂತ. ಅದು ಫೋಟೋನು ಇರ್ಬೋದು, ಆಡಿಯೋನು ಇರ್ಬೋದು. ಈಗ ನಿಮ್ಮ ಆಡಿಯೋ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಆಡಿಯೋ ಮಾತಾಡ್ತಾ ಇರುವುದು ಏನಂದ್ರೆ, ಯಾರಿಗಾದ್ರೂ ನಾನು ಸುಮ್ಮನೆ ಒಂದು ಆಡಿಯೋ ಕ್ರಿಯೇಟ್ ಮಾಡಿದ್ದಾರೆ, ನನ್ನ ಅಕೌಂಟಿಗೆ 5 ಲಕ್ಷ ಹಾಕು, ಇಲ್ಲದಿದ್ರೆ ನಾನು ಹೀಗೆ ಮಾಡ್ತಾ ಒಂದು ಥ್ರೆಟ್ ಕೊಟ್ಟತರ ಯಾರಾದ್ರೂ ಆಡಿಯೋ ಮಾಡಿ ಕೂಡ ಅದನ್ನು ವೈರಲ್ ಮಾಡ್ಬೋದು ಅವರು, ಹೌದಾ ಅಲ್ವಾ? ಸೊ ಆಲ್ ದೀಸ್ ಕಂಪ್ರೈಸ್ ಆಫ್ ಡೀಪ್ ಫೇಕ್. ಓಕೆ, ಡೀಪ್ ಫೇಕ್ ಅಂದ್ರೆ ಈ ರೀತಿ ಡೀಪ್ ಫೇಕ್ ಆದಾಗ್ಲೂ ಕೂಡ ನಾವು ಅದರಿಂದ ಹೊರಗೆ ಬರ್ಬೋದು 100%.